ಅದು ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸೇರಿದ ಸ್ಥಳ ಆಗಿದ್ದು ಸದ್ಯ ಇದು ಸುಮಾರು 36 ದಲಿತ ಕುಟುಂಬಗಳಿಗೆ ಬಿಟ್ಟುಕೊಡಲಾಗಿದೆ. ಹಲವಾರು ವರ್ಷಗಳಿಂದ ಈ ಕುಟುಂಬ ಇಲ್ಲಿ ವಾಸವಾಗಿದ್ದು ಕಳೆದ 4-5 ವರ್ಷಗಳಿಂದ ಇವರಿಗೆ ಕುಡಿಯಲು ನೀರಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಉದ್ಯಮಿಯೊಬ್ಬ ಇಲ್ಲೊಂದು ಸೈಟ್ ಖರೀದಿ ಮಾಡಿದ ಬಳಿಕ ಇವರಿಗೆ ಸಂಕಷ್ಟದ ಸರಮಾಲೆಯೇ ಆರಂಭ ಆಗಿದೆ. ಹೀಗೆ ಕಲ್ಲು ಮಣ್ಣು ತುಂಬಿರುವ ಈ ಸ್ಥಳದಲ್ಲಿ ಹಿಂದೊಮ್ಮೆ ಒಂದು ಕೆರೆ ಇತ್ತು ಅಂತ ಯಾರೂ ಊಹಿಸುವುದಕ್ಕೂ ಸಾಧ್ಯವಿಲ್ಲ. ಆದ್ರೆ ಇಲ್ಲೊಂದು ಕೆರೆ ಇತ್ತು ಮತ್ತದು ಇಲ್ಲಿನ ದಲಿತ ಕುಟುಂಬಗಳಿಗೆ ಕುಡಿಯಲು ಮತ್ತು ನಿತ್ಯ ಉಪಯೋಗಕ್ಕೆ ಸಿಗ್ತಾ ಇತ್ತು ಅನ್ನೋದು ಸತ್ಯ. ಆದ್ರೆ ಇಲ್ಲಿ ಜಮೀನು ಖರೀದಿ ಮಾಡಿದ ಉದ್ಯಮಿ ದಂಬಿಕಾನ ಸದಾಶಿವ ರೈ ಎಂಬವರು ಕೆರೆಯನ್ನ ಮಣ್ಣು ಕಲ್ಲು ಹಾಕಿ ಮುಚ್ಚಿ ಹಾಕಿದ್ದಾರೆ ಅಂತ ಜನರು ಆರೋಪಿಸಿದ್ದಾರೆ. ಕೊಳವೆ ಬಾವಿ ಕೊರೆಯಿಸಿ ಕೊಡುವುದಾಗಿ ಭರವಸೆ ನೀಡಿ ಬಳಿಕ ಮೋಸ ಮಾಡುತ್ತಾರೆ ಅನ್ನೋದು ಇವರ ಆರೋಪ. ಆ ದಂಬೆಕಾಣ ಸದಾಶಿವರೈ ಬಂದು ಇದು ನನ್ನದೇ ಜಾಗೆ, ಸರ್ಕಾರ ಕೊಟ್ಟ ಜಾಗೆ ನನ್ನದಂತ ಅವರೀಗ ವಾದಕ್ಕೆ ನಿಲ್ಲಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಯನ್ನು ನಾವು ಕೇಳುವಾಗ ಪೊಲೀಸ್ ಅಧಿಕಾರಿಯನ್ನು ಅವರನ್ನೆಲ್ಲ ತಂದು ಇಲ್ಲಿ ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಎರಡನೇ ಎಂತ ಅಂದ್ಕೊಂಡು ಆ ಗೌರ್ಮೆಂಟ್ ಸರ್ವರು ಬಂದು ನಾವು ಆಕ್ಷೇಪ ಅಳತೆ ಮಾಡಲಿಕ್ಕೆ ಕೂಡುದು ಅಂತ ನಾವು ಹೇಳಿದ್ದೇವೆ. ಅಲ್ಲಿ ಹೋಗಿ ಆಫೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಎಂತ ಅಂತ ಆಕ್ಷೇಪಣೆ ಕಂಪ್ಲೇಂಟ್ ಅಂತ ಅದನ್ನು ಉಲ್ಲಂಘನೆ ಮಾಡಿ ಅವರು ಈಗ ಬಂದು ಬಲಾತ್ಕಾರದಲ್ಲಿ ಆ ಕೆರೆಯ ಜಾಗವನ್ನೆಲ್ಲ ಅಳತೆ ಮಾಡಿದ್ದಾರೆ. ಅದಕ್ಕೆ ಈ ಮಹಾಲಿಂಗೇಶ್ವರನ ಮಣ್ಣಿಗೆ ಬಂದವರು ನಮಗೆ ಉಪದ್ರ ಮಾಡುವುದು ಅದು ಒಳ್ಳೆಯದಲ್ಲ. ನೀರಿಗೆ ಇನ್ನು ಅವರು ಅವರ ಹತ್ರ ಯಾರೋ ಹೇಮನಾಥ ಶೆಟ್ಟರನ ಹತ್ರ ನಾವು ಹೋಗಿ ಹೇಳಿದೆವು, ನಾನು ಬೋರು ತೆಗೆದು ಕೊಡ್ತೇನೆ ಅಂತ ಹೇಳಿದರು. ಅದೆಲ್ಲ ಶಾಶ್ವತ ಅಲ್ಲ. ಅಲ್ಲಿ ಮೇಲೆ ಸಹ ಗುಳಿಗನ ಕಟ್ಟೆ ಉಂಟು, ಅಲ್ಲಿ ಸಹ ಬಂದು ಹೇಳಿದ್ದಾರೆ ಅವರು. ನಾವು ಇಲ್ಲದಾಗ ಅದಕ್ಕೆ ಒಂದು ಮಾಣಿ ಅಂತ ಇಟ್ಟಿದ್ದೇವೆ ನಾವು ಗುಳಿಗ ದೈವಕ್ಕೆ. ಅವರೇ ಬಂದು ಅದಕ್ಕೆ ಅಗರಬತ್ತಿ ಇಡುವುದು ಮತ್ತು ಹಾಳು ಇಡುವುದು ಮತ್ತು ಶರಾಬೆಲ್ಲ ಇಡುವುದು ಅವರೇ, ಅವರ ಖುಷಿನಲ್ಲಿ. ಅದು ಹಾಗೆಲ್ಲ ಇಡಬಾರ್ದು ಅಂತ ಮೊನ್ನೆ ನಾನು ಹೇಳಿದ್ದೇನೆ. ದಂಬಿಕಾನ ಸದಾಶಿವರೈ ಎಂಬ ಉದ್ಯಮಿ ಶ್ರೀಮಂತ ಮಾತ್ರವಲ್ಲದೆ ರಾಜಕೀಯವಾಗಿಯೂ ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ. ಇವರ ಮುಂದೆ ದಲಿತರ ಧ್ವನಿ ಅಡಗಿ ಹೋಗಿದ್ದು ಅಧಿಕಾರಿಗಳು ಉದ್ಯಮಿಯ ಕೈಗೊಂಬೆಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಹೀಗಾಗಿ ಆಕ್ಷೇಪಣೆ ಸಲ್ಲಿಸಿದ್ರೂ ಕೆರೆ ಇದ್ದ ಜಾಗದ ಸಮೇತ ಇಲ್ಲಿನ ಜಾಗವನ್ನ ಸರ್ವೆ ಮಾಡಲಾಗಿದೆ. ಹೀಗಾಗಿ ಇದೀಗ ದಲಿತರು ತಮ್ಮ ಭೂಮಿಯನ್ನೇ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು ಅಂತ ಆತಂಕಗೊಂಡಿದ್ದಾರೆ. ಬೋರ್ವೆಲ್ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿ ಕೆರೆ ಬಂದ್ ಮಾಡಿದ್ದು ಅಲ್ಲದೆ ನೈಸರ್ಗಿಕವಾಗಿದ್ದ ನೀರಿನ ಜಲಮೂಲಕ್ಕೂ ಕಲ್ಲಿಟ್ಟು ಬಂದ್ ಮಾಡಿದ್ದಾರೆ. ಹೀಗಾಗಿ ಈ ದಲಿತ ಕುಟುಂಬಗಳು ನ್ಯಾಯಕ್ಕಾಗಿ ಮೊರೆ ಇಟ್ಟಿದ್ದಾರೆ. ಅದೇ ನಮ್ಮ ಜಾಗಕ್ಕೆ ಅವರು ಉಪದ್ರ ಮಾಡ್ತಿದ್ದಾರೆ. ನಮ್ಮ ಜಾಗವನ್ನು ನಮ್ಗೆ ಬಿಟ್ಟು ಕೊಡ್ಬೇಕಷ್ಟೇ. ಸರ್ಕಾರದಿಂದ ಕೊಟ್ಟ ಜಾಗ 5 ಸೆನ್ಸ್ ಎಲ್ರಿಗೂ. ನಮ್ಮ ಜಾಗಕ್ಕೆ ಬಂದು ಉಪದ್ರ ಎಲ್ಲ ಮಾಡಬಾರ್ದು. ನಾವು ಎಷ್ಟು 36 ಜನ ಕುಟುಂಬ ಉಂಟು ಇಲ್ಲಿ. ಅವರಿಗೆಲ್ಲ 5 ಸೆನ್ಸ್ ಜಾಗ ನಮ್ಗೆ ಅಂತ ಕೊಟ್ಟು ಬಿಟ್ರು. ಮೊದ್ಲು ಒಂದು ಕೆರೆ ಇತ್ತು, ಅದನ್ನ ಕೆರೆಗೆ ಮಣ್ಣೆಲ್ಲ ಹಾಕಿ ಮುಚ್ಚಿದ್ಮೇಲೆ ನಮ್ಮ ಹತ್ರ ಬಂದು ಹೇಳಿದ್ರು ಅದನ್ನ ನಾವು ನಿಮ್ಗೆ ಬೋರ್ವೆಲ್ಲ ಹಾಕಿ ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿ. ಅದು ಕೂಡ ಅವರು ಎಂತ ಮಾಡ್ಲಿಲ್ಲ. ಈಗ ನಮಗೆ ತುಂಬಾ ತೊಂದರೆ ಆಗ್ತಿದೆ ನೀರಿನ ಸಮಸ್ಯೆಗೆ. ರಾಜಕೀಯವಾಗಿ ಪ್ರಭಾವಿಯಾಗಿದ್ದು ಕೈನಲ್ಲಿ ಬೇಕಾದಷ್ಟು ಹಣ ಇರುವ ಉದ್ಯಮಿಯೊಬ್ಬ ಬಡ ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡ್ತಾ ಇದ್ರೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಅನ್ಯಾಯದ ವಿರುದ್ಧ ದಲಿತ ಕುಟುಂಬಗಳು ಧ್ವನಿ ಎತ್ತಿದೆಯಾದ್ರೂ ಇವರ ಧ್ವನಿಯನ್ನ ಕಿವಿಗೆ ಹಾಕಿಕೊಳ್ಳೋರು ಯಾರೂ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಬಗ್ಗೆ ಸೂಕ್ತ ಕ್ರಮ ವಹಿಸಿ ಈ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿದೆ. ಶರತ್ ಪುತ್ತೂರು, ನಮ್ಮ ಕುಡ್ಲ 24x7 ಪುತ್ತೂರು.